ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 6ನೇ ಅಧ್ಯಾಯವಾದ ಆತ್ಮ ಸಂಯಮ ಯೋಗ ಅಥವಾ ಧ್ಯಾನ ಯೋಗಕ್ಕೆ ಸ್ವಾಗತ. ಇದು ತುಂಬಾನೇ ಮುಖ್ಯವಾದ ಅಧ್ಯಾಯ. ಯಾಕಂದ್ರೆ ಹಿಂದಿನ ಅಧ್ಯಾಯಗಳಲ್ಲಿ ಕೃಷ್ಣ ಏನ್ ಮಾಡಬೇಕು ಅಂತ ಹೇಳಿದ್ದ, ಆದ್ರೆ ಈ ಅಧ್ಯಾಯದಲ್ಲಿ ಹೇಗ್ ಮಾಡಬೇಕು ಅಂತ ಪ್ರಾಯೋಗಿಕವಾಗಿ ಹೇಳ್ಕೊಡ್ತಾನೆ. ನಮ್ಮ ಮನಸ್ಸು ಅಂದ್ರೆ ಒಂದು ಮಂಗವಿದ್ದ ಹಾಗೆ. ಅದನ್ನ ನಿಯಂತ್ರಣ ಮಾಡೋದು ಹೇಗೆ, ಧ್ಯಾನಕ್ಕೆ ಕೂರೋದು ಹೇಗೆ, ದೃಷ್ಟಿ ಎಲ್ಲಿರ್ಬೇಕು, ಒಂದು ವೇಳೆ ಸಾಧನೆ ಅರ್ಧದಲ್ಲೇ ನಿಂತೋದ್ರೆ ಗತಿ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಸಾಕ್ಷಾತ್ ಭಗವಂತನೇ ಇವತ್ತು ಉತ್ತರ ಕೊಡ್ತಾನೆ. ಬನ್ನಿ ನೋಡೋಣ, ನಿಜವಾದ ಸನ್ಯಾಸಿ ಯಾರು? ಸಾಮಾನ್ಯವಾಗಿ ನಾವು ಅನ್ಕೊಂಡಿದೀವಿ, ಮನೆ ಮಠ ಬಿಟ್ಟು ಅಗ್ನಿ ಕಾರ್ಯಗಳನ್ನ ಬಿಟ್ಟು ಕಾಷಾಯ ಬಟ್ಟೆ ಹಾಕಿದ್ರೆ ಮಾತ್ರ ಅವನ ಸನ್ಯಾಸಿ ಅಂತ. ಆದ್ರೆ ಶ್ರೀಕೃಷ್ಣನ ವ್ಯಾಖ್ಯಾನವೇ ಬೇರೆ. ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಅರ್ಜುನ. ಯಾರು ಕರ್ಮಫಲದ ಆಸೆ ಇಲ್ಲದೆ ತಾನು ಮಾಡಬೇಕಾದ ಕರ್ತವ್ಯವನ್ನ ಮಾಡ್ತಾನೋ ಅವನೇ ನಿಜವಾದ ಸನ್ಯಾಸಿ ಮತ್ತು ಅವನೇ ನಿಜವಾದ ಯೋಗಿ. ಕೇವಲ ಅಗ್ನಿ ಕಾರ್ಯಗಳನ್ನ ಬಿಟ್ಟವನು ಸನ್ಯಾಸಿಯಲ್ಲ, ಕರ್ತವ್ಯಗಳನ್ನ ಬಿಟ್ಟು ಕುಳಿತವನು ಯೋಗಿಯಲ್ಲ. ಕೇಳಿಸ್ಕೊಂಡ್ರಲ್ಲ? ನೀವ್ ಯಾವುದೇ ವೇಷ ಹಾಕಿರ್ಲಿ, ನಿಮ್ಮ ಕೆಲಸದ ಫಲಿತಾಂಶದ ಬಗ್ಗೆ ಚಿಂತಿಸದೆ ಇದು ಭಗವಂತನ ಸೇವೆ ಎಂದು ಮಾಡಿದರೆ ನೀವೇ ನಿಜವಾದ ಸನ್ಯಾಸಿ. ಮನಸ್ಸು ಶತ್ರುನ ಮಿತ್ರನ? ನಮಗೆ ನಿಜವಾದ ಶತ್ರು ಯಾರು? ಹೊರಗಿನವರ ಅಲ್ಲ. ಕೃಷ್ಣ ಹೇಳ್ತಾನೆ, ನಿನ್ನ ಶತ್ರು ಮತ್ತು ಮಿತ್ರ ಇಬ್ರು ನಿನ್ನ ಒಳಗೆ ಇದ್ದಾರೆ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್. ಮನುಷ್ಯನು ತಾನೇ ತನ್ನನ್ನು ಉದ್ಧಾರ ಮಾಡಿಕೊಳ್ಬೇಕು. ಮನಸ್ಸೇ ಮನುಷ್ಯನಿಗೆ ಬಂಧು ಮತ್ತು ಅದೇ ಮನಸ್ಸು ಮನುಷ್ಯನಿಗೆ ರಿಪು. ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಅದು ಅತ್ಯುತ್ತಮ ಬಂಧು. ಯಾರು ಮನಸ್ಸಿನ ದಾಸನಾಗಿದ್ದಾನೋ ಅವನಿಗೆ ಅದೇ ಬದ್ಧ ಶತ್ರು. ಎಷ್ಟು ಸತ್ಯ ಅಲ್ವಾ? ಬೆಳಗ್ಗೆ ಎದ್ದೇಳು ಅಂದ್ರೆ ಮನಸ್ಸು ಬೇಡ ಅನ್ನುತ್ತೆ, ಆಗ ಅದು ಶತ್ರು. ಮನಸ್ಸು ಹೇಳಿದ ಹಾಗೆ ನೀವು ಕೇಳಬೇಡಿ, ನೀವು ಹೇಳಿದ ಹಾಗೆ ಮನಸ್ಸು ಕೇಳಬೇಕು. ಧ್ಯಾನ ಮಾಡುವ ಕ್ರಮ ಸರಿ. ಈಗ ಮನಸ್ಸನ್ನು ಕಂಟ್ರೋಲ್ ಮಾಡೋಕೆ ಧ್ಯಾನ ಮಾಡಬೇಕು, ಆದರೆ ಅದಕ್ಕೆ ಕೂರುವುದು ಹೇಗೆ? ಕೃಷ್ಣ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾನೆ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ. ಒಂದು ಶುದ್ಧವಾದ ಪ್ರದೇಶದಲ್ಲಿ ಆಸನವು ತೀರಾ ಎತ್ತರವೂ ಅಲ್ಲದ ತೀರಾ ತಗ್ಗೂ ಅಲ್ಲದ ಜಾಗದಲ್ಲಿ ಸ್ಥಿರವಾಗಿರ್ಲಿ. ಬೆನ್ನು, ಕುತ್ತಿಗೆ ಮತ್ತು ತಲೆ ನೇರವಾಗಿರ್ಲಿ. ದೇಹ ಅಲುಗಾಡಬಾರದು. ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ. ನಿನ್ನ ದೃಷ್ಟಿ ನಿನ್ನ ಮೂಗಿನ ತುದಿಯ ಮೇಲಿರ್ಲಿ. ದಿಕ್ಕುಗಳನ್ನು ನೋಡದೆ ಮನಸ್ಸನ್ನು ಶಾಂತವಾಗಿಟ್ಟು ನನ್ನಲ್ಲೇ ಏಕಾಗ್ರತೆ ಮಾಡು. ಇಲ್ಲಿ ಕೃಷ್ಣ ಇನ್ನೊಂದು ಗುಟ್ಟು ಹೇಳ್ತಾನೆ, ಯುಕ್ತಾಹಾರ ವಿಹಾರಸ್ಯ. ಅಂದ್ರೆ ಅತಿಯಾಗಿ ತಿನ್ನುವವನಿಗೂ ಧ್ಯಾನ ಸಿದ್ಧಿಸಲ್ಲ, ಉಪವಾಸ ಮಾಡುವವನಿಗೂ ಸಿದ್ಧಿಸಲ್ಲ. ಅತಿಯಾಗಿ ನಿದ್ದೆ ಮಾಡುವವನಿಗೂ ಆಗಲ್ಲ, ನಿದ್ದೆ ಬಿಟ್ಟವನಿಗೂ ಆಗಲ್ಲ. ಜೀವನದಲ್ಲಿ ಎಲ್ಲದರಲ್ಲೂ ಮಿತವಾಗಿರಬೇಕು. ಚಂಚಲ ಮನಸ್ಸಿಗೆ ಪರಿಹಾರ. ಇದೆಲ್ಲ ಕೇಳಿದ ಅರ್ಜುನನಿಗೆ ಆತಂಕವಾಗುತ್ತೆ. ಅವನು ತನ್ನ ಅಳಲನ್ನು ತೋಡಿಕೊಳ್ತಾನೆ. ಚಂಚಲಂ ಹಿ ಮನಃ ಕೃಷ್ಣ. ಹೇ ಕೃಷ್ಣ, ಈ ಮನಸ್ಸು ಮಹಾ ಚಂಚಲವಾದುದು. ಗಾಳಿಯನ್ನು ಹೇಗೆ ಹಿಡಿದಿಡಲು ಸಾಧ್ಯವಿಲ್ಲವೋ ಹಾಗೆಯೇ ಈ ಮನಸ್ಸನ್ನು ನಿಗ್ರಹಿಸುವುದು ಅಸಾಧ್ಯವೆಂದು ನನಗೆ ಅನ್ನಿಸುತ್ತಿದೆ. ಆಗ ಭಗವಂತನು ಮುಗುಳ್ನಗುತ್ತಾ ಹೀಗೆ ಹೇಳುತ್ತಾನೆ, ಧ್ಯಾನ ಮಾಡು. ಅಭ್ಯಾಸ ಮತ್ತು ವೈರಾಗ್ಯದಿಂದ ಇದನ್ನು ಖಂಡಿತವಾಗಿಯೂ ನಿಗ್ರಹಿಸಬಹುದು. ಬಿಡದೆ ಪ್ರಯತ್ನ ಮಾಡು, ಮನಸ್ಸು ದಾರಿಗೆ ಬಂದೇ ಬರುತ್ತದೆ. ಯೋಗಭ್ರಷ್ಟನ ಗತಿಯೇನು? ಅರ್ಜುನನಿಗೆ ಇನ್ನೊಂದು ಭಯ ಕಾಡುತ್ತೆ. ಕೃಷ್ಣ, ನಾನು ಧ್ಯಾನ ಶುರು ಮಾಡಿ ಸಿದ್ಧಿ ಸಿಗುವ ಮುನ್ನವೇ ಸತ್ತು ಹೋದರೆ ಅಥವಾ ಅರ್ಧದಲ್ಲೇ ವಿಫಲನಾದರೆ ಆಗ ನಾನು ಇತ್ತ ಲೌಕಿಕವೂ ಇಲ್ಲ ಅತ್ತ ಮೋಕ್ಷವೂ ಇಲ್ಲ ಎಂಬಂತಾಗಿ ಹಾಳಾಗುವುದಿಲ್ಲವೇ? ಅದಕ್ಕೆ ಭಗವಂತ ಧೈರ್ಯ ತುಂಬುತ್ತಾನೆ. ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ. ಪಾರ್ಥ, ಕಲ್ಯಾಣವನ್ನು ಬಯಸಿ ಮಾಡುವವನಿಗೆ ಎಂದಿಗೂ ದುರ್ಗತಿ ಇಲ್ಲ. ಯೋಗಭ್ರಷ್ಟನಾದವನು ಮರಣಾನಂತರ ಪುಣ್ಯಲೋಕಗಳಿಗೆ ಹೋಗುತ್ತಾನೆ. ನಂತರ ಶ್ರೀಮಂತರ ಅಥವಾ ಜ್ಞಾನಿ ಯೋಗಿಗಳ ಮನೆಯಲ್ಲಿ ಮರುಜನ್ಮ ಪಡೆಯುತ್ತಾನೆ. ಹಿಂದಿನ ಜನ್ಮದ ಸಂಸ್ಕಾರದಿಂದ ಎಲ್ಲಿ ನಿಲ್ಲಿಸಿದ್ದನೋ ಅಲ್ಲಿಂದಲೇ ತನ್ನ ಸಾಧನೆಯನ್ನು ಮುಂದುವರಿಸುತ್ತಾನೆ. ವಾವ್, ಕೇಳಿದ್ರಲ್ಲ? ಆಧ್ಯಾತ್ಮಿಕ ಜೀವನದಲ್ಲಿ ಫೇಲ್ಯೂರ್ ಅನ್ನೋದೇ ಇಲ್ಲ. ಈ ಜನ್ಮದಲ್ಲಿ ಅರ್ಧ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತದೆ. ಕೊನೆಯಲ್ಲಿ ಕೃಷ್ಣ ಹೇಳುತ್ತಾನೆ, ಕೇವಲ ತಪಸ್ವಿಗಿಂತ, ಶಾಸ್ತ್ರಜ್ಞಾನಿಗಿಂತ, ಕರ್ಮಿಗಿಂತ ಧ್ಯಾನಯೋಗಿಯೇ ಶ್ರೇಷ್ಠ. ಸರ್ವಭೂತಸ್ಥಮಾತ್ಮಾನಂ. ಯಾರು ತನ್ನಂತೆಯೇ ಎಲ್ಲ ಪ್ರಾಣಿಗಳನ್ನು ಕಾಣುತ್ತಾನೋ, ಪರರ ಸುಖ ದುಃಖಗಳನ್ನು ತನ್ನದೇ ಎಂದು ಭಾವಿಸುತ್ತಾನೋ ಅವನೇ ಪರಮಯೋಗಿ. ಸ್ನೇಹಿತರೆ, ಇವತ್ತಿನಿಂದಲೇ ದಿನಕ್ಕೆ ಕನಿಷ್ಠ 10 ನಿಮಿಷ ಬೆನ್ನು ನೇರ ಮಾಡಿ ಕಣ್ಣು ಮುಚ್ಚಿ ಮನಸ್ಸನ್ನು ಶಾಂತಗೊಳಿಸುವ ಅಭ್ಯಾಸ ಮಾಡಿ. ಮುಂದಿನ ಅಧ್ಯಾಯದಲ್ಲಿ ಕೃಷ್ಣ ಜ್ಞಾನ ವಿಜ್ಞಾನ ಯೋಗದ ಬಗ್ಗೆ ಹೇಳುತ್ತಾನೆ. ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಮರೆಯದೆ ನಮ್ಮ ಮುಖಪುಟ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀಕೃಷ್ಣ.